ಇಟ್ಟೊತ್ತೊಂದು ಬತ್ತೆ ಮಸ್ತ್ ದೂರ ಗಿಡ ಗಿಡ ತಂದ ಇದ್ದ ಎಂಬುದು ಕೊರತೆಂದು ಗಿಡ ತಂದ ಇದ್ದ ಮಸ್ತ್ ದೂರ ಲಾಕಾಯ್ತು ಆಟೋ ಪುಟ್ಟ ಬೈದು ನಾಯಿ ಸ್ಟಾಪ್ ಮಾಡ ಕೈತನ್ ಪುಟ್ಟ ಬಂದಿದ್ದು ಗಾಡಿದ ಪುಟ್ಟ ಮೇಲೆ ಹಾಕಿಬಿಟ್ಟು ಓಡಿತದ ಗಡ್ಡೆ ಸರ ಮೇಲೆ ಸ್ಪೀಡ್ ಕಳಿಕೊಳ್ತೇನೆ ನಾಯಿ ಬರ್ತದೆ ಲೈಕೆ ಹೋಗಬೇಡಿ ಹೋಗುತ್ತಿದ್ದು ಎಲ್ಲಿಗಾದ್ರೂ ಹೋಗುತ್ತಿದ್ದು ನಿಮ್ಗೆ ಎಮರ್ಜೆನ್ಸಿ ಇದ್ರೆ ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿ ಇಲ್ಲ ಕರೆಕ್ಟ್ ಲೊಕೇಶನ್ ಹೇಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಪ್ಪಿನ ದೌರ್ಜನ್ಯವನ್ನು 90% ನಾವು ಅವಾಯ್ಡ್ ಮಾಡ್ಕೊಳ್ಳೋದು ಇಂಥ ನಾವು ಮೆಂಟಲಿ ಪ್ರಿಪೇರ್ ಆಗೋ ಕರೆಕ್ಟ್ ಆದ ಒಂದು ರೀತಿ. ಇನ್ನೊಂದು ವಿಚಾರ, ಎಲ್ಲಿಗೆ ಹೊರಗೆ ಹೋಗುವಾಗ ಕೂಡ ಕರೆಕ್ಟ್ ಆದ ಅಡ್ರೆಸ್ ಹೇಗೆ ಹೇಳಿ ಹೋಗ್ತೀರಾ ಅದೇ ರೀತಿ ರೋಡಲ್ಲಿ ನಡಿಬಹುದು ಅಥವಾ ನೀವು ಎಲ್ಲರೂ ಹಳ್ಳಿಯ ಪ್ರದೇಶದಲ್ಲಿ ನಡೆಯುವಾಗ ಫುಟ್ಪಾತ್ ಮೇಲೆ ನಡಿ. ಫುಟ್ಪಾತ್ ಯಾವತ್ತು ರೋಡ್ ಮೇಲೆ ಸಿಟಿಗೆ ಹೋದ್ರೆ ಇಲ್ಲಿ ನೋಡಿದ್ರೆ ಫುಟ್ಪಾತ್ ರೋಡ್ ಕೆಳಗಿರ್ತದೆ, ರೋಡ್ ಆಗಿರ್ತದೆ. ಕರೆಕ್ಟ್ ಅಲ್ವಾ? ಫುಟ್ಪಾತ್ ಅಲ್ಲಿ ಹೋದಾಗ ಬೈಕಿನವರು ಬಂದು ಬೈಕ್ ಹೋಗಿ ಅದರಿಂದ ಫುಟ್ಪಾತ್ ಅಲ್ಲಿ ನಡಿ. ಇನ್ನೊಂದು ಸಂದೀಪ್ ಅಲ್ಲೇ ಬಂದು ಸುತ್ತಮುತ್ತಲಿನ ಪ್ರಜ್ಞೆ ಇರುವುದಿಲ್ಲ. ಒಂದು ಹುಡುಗ ಇಲ್ಲಿ ಮಂಗಳೂರಿನ ಹುಡುಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹೆಡ್ಫೋನ್ಸ್ ಹಾಕೊಂಡು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ತಾ ಇದ್ದ, ಟ್ರೈನ್ ಬಂದು ಹೊಡಿತೋಯ್ತು. ಅದರಿಂದಾಗಿ ಯಾವತ್ತು ಕೂಡ ರೋಡಲ್ಲಿ ಅಥವಾ ಬೇರೆ ಎಲ್ಲಿ ಕೂಡ ಹೆಡ್ಫೋನ್ಸ್ ಬೇಡ, ಮನೆಗೆ ಹೋಗಿ ಹೆಡ್ಫೋನ್ಸ್ ಯೂಸ್ ಮಾಡ್ಬೋದು, ಮೊಬೈಲ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಾಸರಗೋಡು, ಸಾಪದೇಶದ ಮುಂಬೈ, ಹಾಸನ ವೈದ್ಯಕೀಯ ಸಂಸ್ಥೆ ಮುಂತಾದ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಸನ್ಮಾನ ಪತ್ರ ನೀಡಿ ಗೌರವಿಸಿದೆ. ನಿಮ್ಮ ಈ ಕೈಕರ್ಯ ಹೀಗೆ ಮುಂದುವರಿಯಲಿ. ಮತ್ತಷ್ಟು ನಾರಾಯಣಗುರು, ಸಾಯಿಬಾಬಾ, ಶಿವಾಜಿ, ಹನುಮಾನ್ ಮತ್ತು ಯುವ ನಾಯಕ ಶಿವರಾಮ್ ಅವರ ಚಿತ್ರಗಳನ್ನು ಬಿಡಿಸಿ ಹೆಸರುವಾಸಿಯಾದಂತಹ ಬೆಳ್ತಂಗಡಿಯ ಪ್ರತಿಮೆ ದೀಪಕ್ ಗಾಡಿ ಮೋದಿಯ 8ನೇ ವರ್ಷದ ಅಧಿಕಾರಾವಧಿ ಪೂರೈಸಿದ ಸಂದರ್ಭದ ಕಾರ್ಯಕ್ರಮದಲ್ಲಿ ಇವರನ್ನು ವಿಶೇಷವಾಗಿ ಗುರುತಿಸಲಾಗಿತ್ತು. ಸಾರ್ವಜನಿಕ ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೀಪಕ್, ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ. ಕಲಾಮತೆಯ ಸೇವೆಯನ್ನು ಅಂದಿಸಲಿ. ಮತ್ತಷ್ಟು ರಾಜ್ಯ ಪುರಸ್ಕಾರಗಳು, ರಾಷ್ಟ್ರ ಪುರಸ್ಕಾರಗಳು ನಿಮ್ಮದಾಗಿರುವಂತಹ ಹಾರೈಕೆಯಾಗಿದೆ. ನಿಮಗೆ ಅತಿಥಿ ಗಣ್ಯರು ಸನ್ಮಾನಿಸಿದರೆ ಈ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ. ಇದೇ ಸಂದರ್ಭದಲ್ಲಿ ಸ್ವಾಮಿ
ಥ್ಯಾಂಕ್ ಯು, ಧನ್ಯವಾದ. ಗಮ್ಮತ್ತು ಅನಿಸ್ತಾ ಉಂಟು. ಕೋರಿ ಬಡೆ ಉಪಕಾರಿ ಸಾರು ಮಾತವನ್ನ ಸಿಕ್ಕಿಲ್ಲ ಅವಳಂಜಾರು ಇರ್ತಾರೆ ಮೂಲಂಜಾರು ಆರು ಬೇರೆ ನೇಮ ಹೌದಲ್ಲ ಲಿಂಗೊಂದುಲ್ಲ ಮಾನಿಕೆ पूरे गोल है पूरा रेटा ರಕ್ಷಿತ್ ರಿಟರ್ನ್ ಇಲ್ಲಡೆ ಪೋಂದುಲ್ಲ ಗಂಟೆ ಐನರ ಪೋಂದುಲ್ಲ ಬರ್ತದೆ ಕಾಂಡೆ ಬೇಕಾದ್ರೆ ಹೋಳಿಗೆ ಬರ್ತದೆ ತಿಂದಿನ ನಾಯಿಗೆ ಎಲ್ಲ ತಿಂದಿನ ಫಸ್ಟ್ ಹೋಳಿಗೆ